ಮಹಿಳೆಯರಿಗಾಗಿಯೇ ವಿಶೇಷವಾಗಿ ವಿಶೇಷ ವಿನ್ಯಾಸದ ಎಲ್ಲ ವಸ್ತ್ರಗಳನ್ನು ಇಲ್ಲಿ ತಯಾರಿಸಿ ಕೊಡುವಂತ ವ್ಯವಸ್ಥೆ ನಿರ್ಮಾಣಗೊಂಡಿದೆ. ಹೊಸತ್ತೊಂದು ಸಂಸ್ಥೆ ಕಟ್ಟುನ ಮಲ್ಲತ್ತಿಗೆ ನಡಪಾವಂದು ಪೋಪುನ ಮಲ್ಲ ಈ ಸಂಸ್ಥೆ ಆಯ್ನಾತ್ ಪೊರ್ಲುಡು ಬುಳೆಯಾಡು ಪುತ್ತೂರದ ಆಸ್ಪಾಸ್ತಗಳು ಪೂರ ಹೆಚ್ಚಿನ ಸಂಖ್ಯೆ ಈ ಶಾಪ್ಗೋರ ಬಲೆ ಭೇಟಿ ಕೋರ್ಲೆ ಈಗಲೇ ಬೋರ್ಡನ್ನು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಏನೊಂದಿಲ್ಲ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇಲ್ಲಿ ಓಪನ್ ಇರ್ತದೆ. ತುಳು ಚಿತ್ರರಂಗದ ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದರು ಕೂಡ ನಮ್ಮ ಜೊತೆ ಸೇರಿಕೊಳ್ಬೇಕು. ಎಲ್ಲ ಉಪಸ್ಥಿತಿ ಇರುವ ಬಂಧುಗಳು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಯಾಗಬೇಕು ಅನ್ನುವ ಆಶಯದ ಜೊತೆಯಾಗಿ ಇದೀಗ ಸೀಮಾ ಮ್ಯಾಚಿಂಗ್ ಸೆಂಟರ್ ಕಣ್ಣನ್ ಕಾಂಪ್ಲೆಕ್ಸ್ ಅಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದೆ. ತುಳುನಾಡ ಮಾಣಿಕ್ಯ ತುಳು ಚಿತ್ರರಂಗದ ಕಲಾವಿದರಿಂದ ಇದೀಗ ಉದ್ಘಾಟನೆಗೊಳ್ಳುತ್ತಿದೆ. ರಿಬ್ಬನ್ ಕಟ್ಟಿಂಗ್ ಮೂಲಕ ಸೀಮಾ ಮ್ಯಾಚಿಂಗ್ ಸೆಂಟರ್ ಲೋಕಾರ್ಪಣೆಗೊಳಿಸಬೇಕು ಅನ್ನುವ ವಿನಂತಿ. ಸೀಮಾ ಮ್ಯಾಚಿಂಗ್ ಸೆಂಟರ್ ಉದ್ಯಮ ಕ್ಷೇತ್ರದ 15 ವರ್ಷದ ಅನುಭವದೊಂದಿಗೆ 2ನೆಯ ಉದ್ಯಮವನ್ನ ಇವತ್ತು ಲೋಕಾರ್ಪಣೆಗೊಂಡು ಪುತ್ತೂರಿನ ಸಮಸ್ತ ಜನತೆಗೆ ಇವತ್ತು ವಿಶೇಷವಾಗಿ ಟೈಲರಿಂಗ್ ಸಾಮಗ್ರಿ, ಎಂಬ್ರಾಯ್ಡರಿ ವರ್ಕ್ಸ್, ಆರಿ ವರ್ಕ್ಸ್, ನೆಟ್ಟೆಡ್ ಫ್ಯಾಬ್ರಿಕ್ಸ್, ಲೆಹಂಗಾ ಹಾಗೂ ಲೇಡೀಸ್ ಟೈಲರಿಂಗ್ ಸೌಲಭ್ಯವನ್ನ ಪುತ್ತೂರಿನ ಜನತೆಗೆ ನೀಡುವ ಮೂಲಕ ಪುತ್ತೂರಿನ ಉದ್ಯಮ ಕ್ಷೇತ್ರಕ್ಕೆ ಮತ್ತೊಂದು ಹೊಸ ಕೊಡುಗೆ, ಅದು ಸೀಮಾ ಮ್ಯಾಚಿಂಗ್ ಸೆಂಟರ್ ಇದೀಗ ಅರವಿಂದ ಬೋಳಾರ್ ಇವರಿಂದ ಉದ್ಘಾಟನೆಗೊಂಡಿದೆ. ಉದ್ಯಮ ಕ್ಷೇತ್ರದ 15 ವರ್ಷದ ಅನುಭವದ ಜೊತೆಗೆ ಇವತ್ತು ಸೀಮಾ ಮ್ಯಾಚಿಂಗ್ ಸೆಂಟರ್ ಅನ್ನುವ ನೂತನ ಸಂಸ್ಥೆಯನ್ನ ಮಾಲಕಿ ಸೀಮಾ ಅವರ ನೇತೃತ್ವದಲ್ಲಿ ಅರವಿಂದ ಬೋಳಾರ್ ಇವರಿಂದ ಲೋಕಾರ್ಪಣೆಗೊಳಿಸಿ ಉದ್ಘಾಟನಾ ಸಮಾರಂಭದಲ್ಲಿ ನಾವುಗಳಿದ್ದೇವೆ. ತುಳು ಚಿತ್ರರಂಗದ ದಿಗ್ಗಜ ಕಲಾವಿದ ಜೊತೆಗೆ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಾಗ ಜನರನ್ನ ನಗಿಸುವಂತ ವಿಶೇಷ ಕೌಶಲ್ಯವನ್ನ ದೈವದತ್ತವಾಗಿಯೇ ಪಡ್ಕೊಂಡಿರುವಂತ ತುಳು ಚಿತ್ರರಂಗದ ಕನ್ನಡ ಚಿತ್ರರಂಗದ ದಿಗ್ಗಜ ಮೇರು ಹಾಸ್ಯ ಕಲಾವಿದ. ಕನ್ನಡ ಚಿತ್ರರಂಗಕ್ಕೆ ಸಾಧು ಕೋಕಿಲ ಇದ್ರೆ ತುಳು ಚಿತ್ರರಂಗಕ್ಕೆ ಅದು ಒನ್ ಅಂಡ್ ಓನ್ಲಿ ಅರವಿಂದ ಬೋಲಾರ್. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ದೊಡ್ಡ ಚಪ್ಪಾಳೆಯ ಸ್ವಾಗತ. ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್ ಇವರಿಗೆ ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ ಮಾಲಕಿ ಸೀಮಾ ಮತ್ತು ಪಾಲುದಾರರಾಗಿರುವ ಮೊಹಮ್ಮದ್ ಪಾಯಿಸ್ ಇವರಲ್ಲಿ. ಮೊಹಮ್ಮದ್ ಪಾಯಿಸ್ ಅವರು ಶಾಲು ಹಾಕಿ ಸ್ವಾಗತಿಸಬೇಕು. ಮಾಲಕಿ ಸೀಮಾ ಅವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಮತ್ತೊಬ್ಬರು ಜೂನಿಯರ್ ಅರವಿಂದ ಬೋಳಾರ್ ಅನ್ನುವ ಖ್ಯಾತಿಯನ್ನ ಪಡೆಕೊಂಡು ತುಳುನಾಡ ರಂಗಬೊಳ್ಳಿ ಅನ್ನುವ ಬಿರುದಿನೊಂದಿಗೆ ತುಳು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಪ್ರಬುದ್ಧ ಕಲಾವಿದನಾಗಿ ಬೆಳೆಯುತ್ತಿರುವ ನಮ್ಮ ಊರಿನ ಪುತ್ತೂರಿನ ಹೆಮ್ಮೆ, ಅದು ರವಿ ರಾಮಕುಂಜ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಮತ್ತೊಂದು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ ರವಿ ರಾಮಕುಂಜ ತುಳುನಾಡ ರಂಗಬೊಳ್ಳಿ ಇವರನ್ನ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಉದ್ಯಮ ರತ್ನ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್. ಪುತ್ತೂರಿನ ಕ್ರಿಕೆಟ್ ಲೋಕದ ಇತಿಹಾಸದಲ್ಲಿ IPL ಮಾದರಿಯ ಪಂದ್ಯಾಟವನ್ನ ಸಂತ ಫಿಲೋಮಿನ ಕ್ರೀಡಾಂಗಣದಲ್ಲಿ ಸಂಘಟಿಸುವ ಮೂಲಕ ಇಡೀ ರಾಜ್ಯ ಪುತ್ತೂರಿನ ಕಡೆಗೆ ಕಣ್ಣೆತ್ತಿ ನೋಡುವಂತೆ ಮಾಡಿದ ಉದ್ಯಮ ಕ್ಷೇತ್ರದ ದಿಗ್ಗಜ, ಕ್ರೀಡಾ ಕ್ಷೇತ್ರದ ಮಹಾಪೋಷಕರು ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ಇವರನ್ನ ಎಲ್ಲ ಪ್ರೇಕ್ಷಕ ಬಂಧುಗಳ ಕೈ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ಶ್ರೀಯುತ ಪ್ರವೀಣ್ ಕುಮಾರ್, ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು ಜಿಲ್ಲೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಉದ್ಯಮ ಕ್ಷೇತ್ರ ಜೊತೆಗೆ ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನ ಮಾಡುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಕೊಡುಗೆಯನ್ನ ನೀಡಿರುವ ಪ್ರವೀಣ್ ಕುಮಾರ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರೇಕ್ಷಕರೇ, ಒಂದು ದೊಡ್ಡ ಚಪ್ಪಾಳೆ ನಮ್ಮ ನೆಚ್ಚಿನ ನಿರ್ದೇಶಕರಾಗಿರುವ ಪ್ರವೀಣ್ ಕುಮಾರ್ ಇವರಿಗೆ. ಮುಂದಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಪುತ್ತೂರು ತಾಲೂಕಿನ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು,
ಜೊತೆಗೆ ಉದ್ಯಮಿಗಳು ಆಗಿರುವಂತಹ ಮೊಯ್ದೀನ್ ಅರ್ಷದ್ ದರ್ಬೆ ಪ್ರಧಾನ ಕಾರ್ಯದರ್ಶಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಪ್ರೇಕ್ಷಕ ಬಂಧುಗಳ ಕೆಚ್ಚಪಾಳಿಗೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ ಮೊಯ್ದೀನ್ ಅರ್ಷದ್ ದರ್ಬೆ ಇವರನ್ನ. ಕಾರ್ಯಕ್ರಮವನ್ನ ಮುಂದುವರಿಸಿದ ಯುವ ಕಾಂಗ್ರೆಸ್ ಮುಖ್ಯಸ್ಥರಾಗಿರುವ ನೂತನವಾಗಿ ಆಯ್ಕೆಗೊಂಡಿರುವ ಸನ್ಮಾನ್ಯ ಅಖಿಲ್ ಕಲ್ಲಾರೆ ಅವರು ಕೂಡ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನ ಅತ್ಯಂತ ಗೌರವದಿಂದ ಪ್ರೇಕ್ಷಕರ ಕೈಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ 15 ವರ್ಷಗಳ ಹಿಂದೆಯೇ ಪುತ್ತೂರಿನಲ್ಲಿ ಉದ್ಯಮ ಕ್ಷೇತ್ರವನ್ನು ಆರಂಭ ಮಾಡಿ ಇವತ್ತು 2ನೆಯ ಸಂಸ್ಥೆಯಾಗಿ ನಮ್ಮ ಸೀಮಾ ಮ್ಯಾಚಿಂಗ್ ಸೆಂಟರ್ ಅನ್ನ ಇವತ್ತು ಲೋಕಾರ್ಪಣೆಗೊಳಿಸುತ್ತಿರುವಂತ ಇದರ ಮಾಲಕಿ ಸೀಮಾ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಅವರ ಸಹೋದರ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಪಾಲುದಾರರಾಗಿರುವ ಮೊಹಮ್ಮದ್ ಫೈಜ್ ಅವರಿಗೂ ಕೂಡ ಸ್ವಾಗತ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಈ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಆಗಮಿಸಿರುವಂತ ಎಲ್ಲ ಬಂಧು ಮಿತ್ರರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವತ್ತು ಸುದ್ದಿ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡಿದ ನಂತರ ಇಡೀ ಪ್ರಪಂಚಕ್ಕೆ ತಿಳಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಮಾಧ್ಯಮ ಮಿತ್ರರಾಗಿರುವ ಸುದ್ದಿ ಬಿಡುಗಡೆಗೆ ಸಿಬ್ಬಂದಿ ಬಳಗಕ್ಕೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮವನ್ನ ನೇರವಾಗಿ ಮುಂದುವರಿಸ್ತಾ ನಮ್ಮೆಲ್ಲರ ನೆಚ್ಚಿನ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್ ಹಿರಿಯ ತುಳು ಚಿತ್ರರಂಗ ಕಲಾವಿದರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸುರುಕಾದ ಪುತ್ತೂರು ಮಾಲಿಂಗೇಶ್ವರ ದೇವರನ್ನು ಮನಸಾರೆ ಇರುವುದು ಅಂಚನೆ ನಮ್ಮ ಇನಿ ಪ್ರತಿ ಒಂಜಿ ಧರ್ಮದ ದೈವ ದೇವರನ್ನು ಮನಸಾರೆ ಇನ್ನೊಂದು ವೇದಿಕೆ ಸುಮಾರು ಜನ ಗಣ್ಯರುಳ್ಳರು ಅಕ್ಲೆ ಮಾತ್ರೆಗಳ ತರತಕ್ಕ ಒಂದು ಐತೆ ಒಟ್ಟಿಗೂ ಇನ್ನಿತ್ತ ಕಾರ್ಯಕ್ರಮ ಎಲ್ಲೇ ಕಾರ್ಯಕ್ರಮ ಅಂಡಲ್ಲ ಮಲ್ಲ ಮನಸ್ಸರು ಬೈದಿರ ನಿಕ್ಲೆ ಮಾತ್ರೆಗಳ ತರತಕ್ಕಾವೆ ಐತೆ ಒಟ್ಟಿಗೂ ಈ ಬಿಲ್ಡಿಂಗ್ದ ದನಿಕುಲಾಯಿನ ಸುಕುಮಾರ ಕೆ ಕಣ್ಣನ್ ಉಳ್ಳೇರೆ ದಯಗಂದಿಕೇಂಡ ಯಾನೊಂಜಿ ರಂಗಭೂಮಿಡಿನಿ ಉಲ್ಲೆ ಅಂದಾಂಡ ಕಾರಣ ಏರೆಂದಿಕೇಂಡ ಸುಕುಮಾರ ಕೆ ಕಣ್ಣನ್ ಅರೇಡ್ದಾದು ಯಾನು ಫಸ್ಟಿಗೆ ರಂಗಭೂಮಿ ಟೌನ್ ಹಾಲ್ ನಾಟಕ ಮಲ್ದಿನಿ ಸುಕುಮಾರ ಕೆ ಕಣ್ಣನ್ನ ಏರ್ತು ಇನಿ ಪನ್ಪುನಂಚಿನ ನಾಟಕ ಕೊಡ್ದು ಯಾನು ರಂಗಭೂಮಿ ಬರ್ತದೆ ಮೇರು ಕೊರ್ನ ಡೈರೆಕ್ಷನ್ ಯಾನು ಪುದಾರ್ದೆತ್ತೊಂದು 5 ಬಕ್ಕ ದೇವದಾಸ್ ಕಾಪಿ ಕಾಡ್ರಿನ ಕಣ್ಣು ಗ್ಯಾನ್ ಬೋಡ್ದು 5 ಬಕ್ಕ ರಂಗಭೂಮಿಡಿ 10 ವರ್ಷ ಪ್ರತಿ ಒಂಜಿ ಸಾಧನೆ ಮಲ್ತೆ ಅಂದಾಂಡ ಸುರೂಕ್ ಎಂಕ್ ಎನ್ನ ಗಾಡ್ ಫಾದರ್ ಅಂದೇ ಪನ್ನುಲ್ಯಾರೇನು ಅಂಚಾದು ಅರೆಗಲ ತರಿತಕ್ಕಾವೆ ಈ ಪೊರ್ತಡು ಸೀಮಾ ಮ್ಯಾಚಿಂಗ್ ಸೆಂಟರ್ ಪಡೆದು ಭಾರಿ ಪೊರ್ಲುದೊಂಜಿ ಪುದಾರ್ದೀತೆ ಸೀಮಾ ಅಂತ ಬಂದು ಬಿಟ್ಟು ಎಂಕ್ ಭಾರಿ ತೆಲಿಕೆ ಬರ್ಪಣಿಂಚಿನ ಅಂದ್ಕೇಂಡ ದೇವದಾಸ್ ಕಾಪಿ ಕಾಡ್ರಿನ ನರ್ವಸ್ ನಾರಾಯಣ ಅಂತ ಪನ್ಪಣಿಂಚಿನ ನಾಟಕಡು ಯಾನು ಮಲಯಾಳಂ ಪೊಣ್ಣು ನಿಖಲ್ ತೂತರಾಜ್ಯ ಗೊತ್ತಜ್ಜಿ ಐಟ್ ಎನ್ನ ಪುದರ್ ಸೀಮಾ ಅಂದು ಓಕೆ ಎಂಕ್ ಮುರಳಿ ಅಗಲ್ ಪನ್ನಗ ನೆನಪಾನ್ ಓ ಸೀಮನ ಕುಂಟು ಶಾಪ್ಗೆ ಅನ್ಬೋದು ಓಪನ್ ಮಲ್ಪೋಡ ಆಡ ಇಡೆ ಬನ್ನಗ ಗೊತ್ತಾಂತ ಯಾಕೆಂದ್ಕೇಂಡ ಹೊಸತ್ತೊಂಜಿ ಸಂಸ್ಥೆ ಕಟ್ಟುನ ಮಲ್ಲತ್ತಿಗೆ ನಡಪ ಒಂದು ಪೋಪುನ ಮಲ್ಲ ಅಂಚಾದು ಇನಿತ್ತ ಈ ಪೊರ್ತುಗು ಈ ಗಳಿಗೆಡು ಐನು ಒಂಜಿ ಪ್ರಾರಂಭ ನಮ್ಮ ಕೈ ಹಿಡಿದು ಮಲ್ಪಾದೇರಿ ಅವು ಏತ್ ಸರಿಯಾ ಏತ್ ತಪ್ಪ ಅಂದ್ ಗೊತ್ತಜ್ಜಿ ಆಂಡ ನಮ್ಮ ಇತ್ತ ರಿಬ್ಬನ್ ಕಟ್ಟು ಮಲ್ಪನಾಗ ಮನಸ್ಸಿನ ಎನ್ನು ನೀತಿದೆ ಯಾಕೆಂದಿಕೇಂಡ ಎತೋ ಸಂಸ್ಥೆಲು ಪುಟ್ಟುಂಡು ಅಡೆಗೆ ಉಂತುಂಡು ಕೆಲವು ಸಂಸ್ಥೆಲು ಬೆಳಗ್ಗಿಂದ ಅವಕ್ಕೇನ್ರೆ ಜಂಚಿನ ಬ್ರ್ಯಾಂಚ್ ಏತೋ ಓಪನ್ ಆಪಿಲಕ್ಕ ಆಪುನಂಚಾದ ಎಂಕಲ್ನ ಕೈ ಹಿಡ್ದು ಈ ಸಂಸ್ಥೆ ಉದ್ಘಾಟನೆ ನಿಖಲ್ ಮಲ್ಪಾದರೆ ಯಾನತ್ತೆ ಅಂಡ ದೇವರ್ನೆಕ್ ಪರಿಪೂರ್ಣವಾದ ಅಕ್ಲಿಗೆ ಎನ್ನಿನ ಕೆಲಸವನ್ನು ಪೊರ್ಲುಡು ಮನ್ಪುಣಂಚಿನ ಶಕ್ತಿನ ಆ ದೇವರ ಅಕ್ಲಿಗೆ ಕೊರಡು ಪಣದಕ್ಕೇನುವೆ ಮೊಕ್ಕಂಜಿನ ಅಂದಕೇಂಡ ಈ ಪೊರ್ತು ದಾದಾತನಂದಕೇಂಡ ಜನಕುಲೆಗೆ ನಮ್ಮ ವಾವಂಜಿ ಕಾರ್ಯಕ್ರಮ ಕಾಂಡೆ ದೀಂಡಲ್ಲ ಇಂಚನೆ ಬರ್ಪುಣಿಯಿಂದ ಬಂಡ ಭಾರಿ ಸ್ಲೋ ಮೊಕ್ಕ ದಾದ ಅಂದಕೇಂಡ ಅಕಲೆಗಲೆಂಚಿನ ಅಂದಕೇಂಡೊಂದು ಡ್ಯೂಟಿ ಪೋಪನ ಪೊರ್ತು ಸೋಮವಾರ ದಿನ ಕಾಂಡೆ ಎಂದು ಬಂಡಿ ಬೆಟ್ಟಿಗೆ ಪ್ರತಿ ಒರಿಯ ಡ್ಯೂಟಿ ಪೋಡಾಪ್ನು ఆయన ಬಂಜಿದ ಬಡಿ ಅವಲವುಲುಪ್ಪುಂಡು ಅಂಚಾದ ಅಕಲ್ ಬತ್ತಜೇರಿಂದತ್ತೆ ಆಂಡ ಈ ಸಂಸ್ಥೆ ಮುಲ್ಪ ಪುಟ್ಟದ ಆಯ್ಬಕ್ಕ ಆ ಸಂಸ್ಥೆ ಹೊರ ಕಾರ್ದಿದ್ದು ಆ ಭೇಟಿ ಮಲ್ತದೆ ಅಲ್ಪ ಎಂಚಿನ ವಸ್ತುಲು ಉಂಡ ఆయన ಪರ್ಚೇಸ್ ಮಲ್ತನ ಅವೇ ಮುಕ್ಳಿಗೆ ಸಂಸ್ಥೆ ದಕ್ಲೆ ಕೊರ್ಪುನ ಬ್ಲೆಸ್ಸಿಂಗ್ ಆಶೀರ್ವಾದ ಎನ್ನೊನ್ವೆ ಅಂಚಾದ ಈ ಸಂಸ್ಥೆ ఆయనాತ್ ಪೊರ್ಲುಡು ಬುಳೆಯಾಡು ನನಾತ್ ಇಂಚಿನ ಸಂಸ್ಥೆ ಮುಕ್ಳ ಆಪಿಲೆ ಕಾವಡ್ದಾಗೆಂದಿಕೇಂಡ ಒಂಜಿ ಪಲಿಗೆ ಮೆಗ್ಗೆ ಒಟ್ಟು ಸೇರ್ದು ಈ ಸಂಸ್ಥೆ
ಸೀಮಾ ಮ್ಯಾಚಿಂಗ್ ಸೆಂಟರ್ ಎಂದು ಈ ಕುಂಟು ಶಾಪ್ ಮಲ್ದೇರೆ ನೆಕ್ ದೇವರನ ಸಂಪೂರ್ಣ ಆಶೀರ್ವಾದ ಉಪ್ಪಡು ಪಡೆದು ಯಾನೆನ್ನ 2 ಪಾತ್ರೆ ಮುಗಿಪೋಯನು. ಕಾರ್ಯಕ್ರಮವನ್ನ ಮುಂದುವರಿಸಿದ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ತುಳುನಾಡ ರಂಗಬೊಳ್ಳಿ ರವಿ ರಾಮಕುಂಜ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಮಾಂತ್ರೆಲ್ಲ ನಮಸ್ಕಾರ. ವೇದಿಕೆಡಿತ್ತಿನ ಗಣ್ಯರಿಗೆ ಬುಕ್ಕ ಎನ್ನ ಗುರುಕುಲೆಗೆ ಸುರುಕಾದ ಗುರುಕುಲೆಗೆ ಸೊಲ್ಮೇಲೆ ಸಂದ ಒಂದಲ್ಲ ಬುಕ್ಕ ಗಣ್ಯರಿಗೆ ಬುಕ್ಕ ಎದುರುತ್ತಿನ ಭಿನ್ನರಿಗೆ ಎನ್ನೆ 6 ಜಾಸ್ತಿ ಪಾತ್ರೆ ಪಬ್ಜಿದೆ ಬಟ್ 6 ಜಾಸ್ತಿ ಪಾತ್ರೆ ಬಂದಿದ್ದಾನೆ ಎನ್ನ ಮಿತ್ತು ಬಂದಿಲ್ಲಣ್ಣ ಅಂಚ ಕೂಡ ಚೂರು ಕಮ್ಮಿ ಪಾತ್ರದಿಲ್ಲ. ಸೀಮಾ ಮ್ಯಾಚಿಂಗ್ ಸೆಂಟರ್ ಈ ಮೂಲತ ಮಾಂತ ಪದಾಧಿಕಾರಿನಕ್ಕೆ ಸ್ಥಾಪಕರಿಗಳ ಮಾಂತರಿಗಳ ದೇವರೆಡ್ಡ ಮಲ್ಪಡಿ ಈ ಪುತ್ತೂರು ತಾಲೂಕು ಎಡ್ಡ ಪುಗರ್ತನ ಪಡೆಯಾಡು ಬಂದಕ್ಕೆ ಏನೊಂದಿಲ್ಲ ಅಕೇರದ ಪಾತ್ರದಾದ ಬಂಡ ನಿಕ್ಲೆ ಬೋರ್ಡ್ ನನ್ನ ಒಂಜಿ ಡೈಲಾಗ್ ಬೋರ್ಡ್ ನನ್ನ ಪಣ್ಣೊಲಿ ಬೋರ್ಡ್ ನನ್ನ ಮಾತ್ರ ಇಂಚಿ ರಿಲೀಸ್ ಆಯ್ನ ಒಂಜಿ 2-3 ವರ್ಷಕ್ಕೆ ತುಂಬ ರಿಲೀಸ್ ಆಯ್ನ VIP ಲಾಸ್ಟ್ ಬೆಂಚ್ ಈ ಫಿಲ್ಮ್ ನಿಕ್ಲೆಯರ್ಲ ತೂತಾರಿಂದ ಇತ್ತನಡ ಗೊತ್ತಾವು ಐಟ್ ಸರ್ HM ಯಾನೊಂಜಿ ಮಾಸ್ಟರ್ ಯಾನೊಂಜಿ ನಾನು ನಿದ್ರೆ ತುಕೊದಿಪ್ಪೆ ಕ್ಲಾಸಿಡ್ ಪಾಠ ಮಲ್ಪನ ಬದಲು ಆಫೀಸಿಡ್ ಅಪ್ಪ ಬೇರೆ ಬೌಲರ್ ಸರ್ ನಡಕೆ ಏನು ಬೇರೆ ಮಾಸ್ಟರ್ ದಾನೆ ನಿದ್ರೆ ತುಕ್ಕೊಂದಿಲ್ಲ ರಾತ್ರಿ ನಿದ್ರೆತಿದ್ದಾರೆ ಅಪ್ಪಗೆ ಯಾನ ಹಾರಿಗೆ ಆನ್ಸರ್ ಕೊರಪನ ಮಾಸ್ಟರ್ ಇರು ಪಂಡ ನಂಬೇರ ಮಾಸ್ಟರ್ ರಾತ್ರಿ ಬಿಡಿದು ಜಿಪ್ಪರ ಬುಡ್ಪಿಜಲ್ ಮಾಸ್ಟರ್ ಸತ್ಯವಂತ ದೇವೇರನ ಜ ಎನ್ನ ಬಿಡಿದು ರಾತ್ರಿ ಜಿಪ್ಪರ ಬುಡ್ಪಿಜಲ್ ಮಾಸ್ಟರ್ ಗಡಿ 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 ರಾತ್ರಿ ಲಕ್ಕದ ಕುಟ್ಟನ ಮಾಸ್ಟರ್ ಇರು ಪಂಡ ನಂಬೇರ ಮಾಸ್ಟರ್ ಇರು ನಂಬಡ ಇರು ಎನ್ನ ಬಿಡಿದು ನೊಟ್ಟಿಗೊರ ಜಪ್ಪಡು ಸ್ವಲ್ಪ 7:30 11:30 ಒಂಜಿ ಬೋರ್ಡಿಗೆ ರವಿ ಅಣ್ಣ 7:30 11:30 ಡಯಲಾಗ್ ಟೈಮ್ ಇತ್ತು 7:30 to 11:30 ಆಯ್ತಾ ಆ ಟೈಮ್ಗೆ ನಮ್ಮ ಲೈಟ್ ಆಫ್ ಮಾಡ್ಬೋವೆ. ಎಸ್ ಥ್ಯಾಂಕ್ ಯು ರವಿ ರಾಮಕುಂಜ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಪ್ರವೀಣ್ ಕುಮಾರ್, ನಿರ್ದೇಶಕರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು ಜಿಲ್ಲೆ. ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಕ್ಷೇತ್ರದ ಮಂಜುನಾಥ ಸ್ವಾಮಿನ ಭಕ್ತಿ ಪ್ರಾರ್ಥನೆ ಮಲ್ತೊಂದು ಪುತ್ತೂರದ ಒಡೆ ಶ್ರೀ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಮಾತಾ ಧರ್ಮದ ದೈವದೇವನ ಸ್ಮರಣೆ ಮಲ್ತೊಂದು ವಿಶೇಷವಾದ ಈ ಒಂದು ಪುಣ್ಯದ ಮನ್ನಡು ಸೀಮಾ ಮ್ಯಾಚಿಂಗ್ ಸೆಂಟರ್ ಒಂಜಿ ಪವಿತ್ರವಾಯಿನ ಉದ್ಯಮನ ಈ ಒಂಜಿ ಪುಣ್ಯದ ಮನ್ನಡು ಪ್ರಾರಂಭ ಮಲ್ತೊಂದುಲ್ಲೇರು. ಈ ಪೊರ್ತುಡು ಒಂಜಿ ಪರಮ ಪೂಜ್ಯ ಧರ್ಮಾಧಿಕಾರಿ ಪಂಡ ಪಾತ್ರ ನೆನಪಾಪು ನಮ್ಮತ ಕಾಲೇಜಿ ವ್ಯಾಸಂಗ ಮಲ್ತದೆ ಬುಕ್ಕರಣ ಲೆಕ್ಕ ಬರಪ್ಪನಕ್ಕೆ ನಮ್ಮ ಲೆಕ್ಕ ಬರಣ ಎಡ್ಡೆ ಬಣ್ಣದ ಆಯ್ತು ಅರ್ಥ ಇಂಜಿನ ಬಂಡ ನಮ್ಮ ಓಲಾಬೋದು ಬೇಲೆಗೆ ಸೇರಿ ನಡೆದು ನಮ್ಮನೆ ಸ್ವಂತ ಉದ್ಯಮ ಮಲ್ತಂದ್ರೆ ಖಂಡಿತವಾದ ಹೊಸ ಬದುಕಿನ ಮಲ್ಪರ ಸಾಧ್ಯ ಉಂಡು ಬಡದನ್ ಸೀಮಾ 15 ವರ್ಷದ ತುಂಬ ಈ ಒಂಜಿ ಪುಣ್ಯದ ಮನ್ನಡು ಉದ್ಯಮ ಸ್ಟಾರ್ಟ್ ಮಲ್ತದೆ ಇನ್ನು 5 ಮಿತ್ತು ಒಂಜಿ ಹೊಸ ಉದ್ಯಮನ ಪ್ರಾರಂಭ ಮಲ್ದೆ ಒಂಜಿ ಪೊಣ್ಣು ಮಗಲಾದ ಧೈರ್ಯೋಡು ಯಾನ್ ಈ ಉದ್ಯಮನ ಖಂಡಿತವಾದ ಮಲ್ಪೊಳಿ ಹಿಂಗೆ ಧೈರ್ಯ ಉಂಡು ಐದು ಒಟ್ಟಿಗೂ ಕಠಿಣ ಶ್ರಮಣ ಪಾಡನಾಡ ಖಂಡಿತವಾದ ಹೊಸ ಬದುಕು ಹೊಸ ಜೀವನ ಮಲ್ಪರ ಈ ಉದ್ಯಮ ಸಾಧ್ಯ ಉಂಡು ಒಂಜಿ ಮಲ್ಲ ಮನಸ್ಸುಡಿನಿ ಯಾರು ಈ ಒಂದು ಉದ್ಯಮ ಪ್ರಾರಂಭ ಮಲ್ದೇರು ಐತೆ ಒಟ್ಟಿಗೂ ಎಂಗಳ ಸ್ವಸಹಾಯ ಸಂಘದ ಸದಸ್ಯರಲಾದ ಐಟ್ಲ ಒಂಜಾತ್ ಪಾಲ್ ಪಡೆದು ಉದ್ಯಮನ ಮಲ್ಲೆ ಮಲ್ಪರ ಸಹಕಾರ ಪಡೆಯೊಂದಿರು ಅವರಿಗೆ ಈ ಉದ್ಯಮಡು ಎತ್ತರ ಪಾಯರ ಕ್ಷೇತ್ರದ ಮಂಜುನಾಥ ಸ್ವಾಮಿ ಧರ್ಮ ದೇವತೆಗಳು ಪೂಜ್ಯರನ್ನ ಆಶೀರ್ವಾದ ಇಪ್ಪಡು ಬಣದು ಎನ್ನ ಪಾತ್ರ ಮುಕ್ತ ಬಂದನರು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮೊಯ್ದೀನ್ ಅರ್ಷದ್ ದರಬೆ ಪ್ರಧಾನ ಕಾರ್ಯದರ್ಶಿಗಳು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಪುತ್ತೂರು ಒಂದು ಬೆಳೆಯುತ್ತಿರುವ ಪುತ್ತೂರಿನಲ್ಲಿ ಇದೀಗಾಗಲೇ ಸೀಮಾ ಮ್ಯಾಚಿಂಗ್ ಸೆಂಟರ್ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಸಭಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಇವತ್ತು ಫಾಯಿಜನ್ನು ನಾವು ನೆನಪಿಡಬೇಕಾದ್ರೆ ಫಾಯಿಜ್ ಪುತ್ತೂರಿನಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥವ್ರು. ಸ್ನೇಕ್ ಫಾಯಿಜ್ ಅಂಥೇಳಿ ಫಾಯಿಜನ್ನು ನಾವು ಕರಿತೇವೆ. ಅದೇ ರೀತಿ ಅವನ ತಂಗಿ ಸೀಮಾ ಅಕ್ಕ ಸೀಮಾ. ಈಗ ಸ್ನೇಕ್ ಫಾಯಿಜ್ ಅಂತೇಳಿ ಪುತ್ತೂರಲ್ಲಿ ಫೇಮಸ್ ಆಗಿದ್ದಾರೆ. ಅದೇ ರೀತಿ ಸೀಮಾ ಕೂಡ ಒಂದು ರೀತಿ ಪುತ್ತೂರಲ್ಲಿ ಇನ್ನೂ ಕೂಡ ಈ ಬಟ್ಟೆಯ ಉದ್ಯಮದ ಮೂಲಕ ಬೆಳೆಯಲಿ ಅಂತೇಳಿ ಆಶಿಸುತ್ತಾ ಇವತ್ತು
ನಮ್ಮ ಚಿತ್ರರಂಗದ, ನಾನು ಮೊದಲು ಮಲಯಾಳ ಫಿಲ್ಮ್ ನೋಡ್ತಾ ಇದ್ದೆ ಕಾಮಿಡಿಗೆ ಅಂತೇಳಿ. ಇವತ್ತು ಅರವಿಂದಣ್ಣ ತುಳು ಮತ್ತು ಅವರ ಸಂಘಟನೆಗಳು ತುಳು ಸ್ಟಾರ್ಟ್ ಮಾಡಿದ ನಂತರ ನಾನು ಮಲಯಾಳ ನೋಡೋದನ್ನೇ ಬಿಟ್ಟಿದ್ದೇನೆ. ಇವತ್ತು ತುಳುವಲ್ಲಿ ಕಾಮಿಡಿ ಬಂದ ನಂತರ, ಅದು ಅರವಿಂದಣ್ಣ ಸ್ಟಾರ್ಟ್ ಮಾಡಿದ ನಂತರ ನಾನಂತೂ ತುಳುವನ್ನೇ ನೋಡೋದು. ಅವರ ಎಕ್ಕಸಕ ಮತ್ತು ಹಲವು ಅದನ್ನು ರಿಪೀಟ್ ಮಾಡಿ ನೋಡುವಂತಹ ಒಂದು ಕಾಮಿಡಿಯನ್ನು ನಮ್ಮ ಅರವಿಂದಣ್ಣ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಸೀಮಾ ಈ ಅಂಗಡಿ ಪುತ್ತೂರಿನಲ್ಲಿ ಬೆಳೆಯಲಿ, ಇನ್ನೂ 2-3 ಶಾಪನ್ನು ತೆರೆಯಲಿ ಅಂತೇಳಿ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಅರವಿಂದ ಬುಳ್ಳಾರ್, ತುಳುನಾಡ ಮಾಣಿಕ್ಯ ಇವರಿಗೆ ಸ್ನೇಕ್ ಬಾಯ್ಸ್ ಇವರು ಗೌರವದ ಸ್ಮರಣಿಕೆಯನ್ನ ನೀಡಿ ಅವರನ್ನ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು 9:30 ಅಂದ್ರೆ 9:30 ಎಕ್ಸಾಕ್ಟ್ ಟೈಮ್ಗೆ ಬಂದು ಈ ಕಾರ್ಯಕ್ರಮವನ್ನ ಇವತ್ತು ಉದ್ಘಾಟಿಸಿದ್ದಾರೆ. ಸರ್, ತಮಗೆ ಕೃತಜ್ಞತೆಗಳು, ಗೌರವದ ಸ್ಮರಣಿಕೆ. ಅದೇ ರೀತಿ ತುಳುನಾಡ ರಂಗಬುಳ್ಳಿ ರವಿ ರಾಮಕುಂಜ ಇವರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀಯುತ ಪ್ರವೀಣ್ ಕುಮಾರ್, ನಿರ್ದೇಶಕರು, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರಿಗೆ ಮೊಹಮ್ಮದ್ ಫಾಯಿಸ್ ಅವರು ಗೌರವದ ಸ್ಮರಣಿಕೆಯನ್ನ ನೀಡಬೇಕು. ಮುಂದಿನ ಅತಿಥಿಗಳಿಗೆ ಮಾಲಕಿ ಸೀಮಾ ಮೇಡಮ್ ಅವರು ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್, ಪುತ್ತೂರಿನ ಉದ್ಯಮ ರತ್ನ ಇವರಿಗೆ ಗೌರವ ಸ್ಮರಣಿಕೆ ವಿತರಣೆ. ಅದೇ ರೀತಿ ಉದ್ಯಮಿಗಳು ಮೊಯ್ದೀನ್ ಅರ್ಷದ್ ದರ್ಬೆ, ಪ್ರಧಾನ ಕಾರ್ಯದರ್ಶಿ ಬ್ಲಾಕ್ ಕಾಂಗ್ರೆಸ್ ಪುತ್ತೂರು ಇವರಿಗೆ ಗೌರವದ ಸ್ಮರಣಿಕೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಅಖಿಲ್ ಕಲ್ಲಾರೆ ಇವರಿಗೆ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಪ್ರೇಕ್ಷಕರ ಕೋರಿಕೆ ಧನ್ಯವಾದದ ಬದಲಿಗೆ ಅಯ್ಯೋ ದೇವ ಅನ್ನುವ ಒಂದು ಡೈಲಾಗಿನೊಂದಿಗೆ ಈ ಕಾರ್ಯಕ್ರಮವನ್ನ ಅರವಿಂದ ಬುಳ್ಳಾರ್ ಅವರು ಮುಗಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಎಸ್, ಒಂದು ಸ್ವೀಟ್ ಡೈಲಾಗ್ ತುಳುನಾಡ ಮಾಣಿಕ್ಯ ಅರವಿಂದ ಬುಳ್ಳಾರ್ ಇವರಿಂದ. ಆರು ಪಣ್ಣ ಡೈಲಾಗ್ ಪಂಡ್ರೆ ಪೋಡಿಗೆ ಹಾಪಿದ ನಿಜವಾದ ಸೋತು ದಾನಗ ಪನ್ಪುನಂಚಿನ ಡೈಲಾಗ್ ಅವು. ಎಸ್, ಆಂಡ ಫಿಲ್ಮುಡು ಬಂದಾಗ ಅವು ಖುಷಿಗೆ ಬಂತಿನ ಡೈಲಾಗ್ ಆತನು ಅಂಚಾದ ಅವು ಖುಷಿ ಪಡೆ ಈ ಸೀಮಾ ಮ್ಯಾಚಿಂಗ್ ಸೆಂಟರ್ ನನಾತ್ ಪುದರಿಗೆ ಬರ್ಪಿಲೆ ಕಾವಡು ಪಣೊಂದು ಯಾನ ಆ ಡೈಲಾಗ್ ಬರ್ಪೆ. ಅಯ್ಯೋ ದೇವಾ, ದೊಡ್ಡ ಚಪ್ಪಾಳೆಯೊಂದಿಗೆ ಅರವಿಂದ ಬುಳ್ಳಾರ್ ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸೀಮಾ ಮ್ಯಾಚಿಂಗ್ ಸೆಂಟರ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಎಲ್ಲ ಅತಿಥಿ ಬಂಧುಗಳಿಗೆ ಒಂದೇ ಮಾತಿನ ಧನ್ಯವಾದ. ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಗ್ರಾಹಕ ಮಿತ್ರರಿಗೂ ಕೂಡ ಧನ್ಯವಾದ. ಸುದ್ದಿ ಬಿಡುಗಡೆ ಸಂಸ್ಥೆಯವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಎಲ್ಲ ಅತಿಥಿಗಳು ಒಳಭಾಗಕ್ಕೆ ಬಂದು ಒಂದು ಲಘು ಉಪಹಾರದ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಿದ ಬಳಿಕ ತೆರಳಬೇಕು ಅನ್ನುವ ಬಂದಿರುವ ಸರ್ವರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇದೆ. ಉದ್ಯಮ ಕ್ಷೇತ್ರಡು 15 ವರ್ಷದ ಸಾಧನೆಯನ್ನು ಮಲ್ತದು ರಡ್ನೆ ಸಂಸ್ಥೆ ಇನ್ನು ಸೀಮಾ ಮ್ಯಾಚಿಂಗ್ ಸೆಂಟರ್ ಪನ್ಪುನ ಒಂದು ಸಂಸ್ಥೆನ ನಮ್ಮ ಸೀಮಾ ಮಾಲಕಿಂಬರ ನೇತೃತ್ವಡು ಇನ್ನು ಉದಿಪನ ಮಲ್ತದು. ತುಳುನಾಡ ಮಾಣಿಕ್ಯನ ಪರಮ ಶಿಷ್ಯರು, ವಿಶೇಷವಾದ ತುಳು ರಂಗಭೂಮಿಡ್ ಜೂನಿಯರ್ ಅರವಿಂದ ಬುಳ್ಳಾರ್ ಪನ್ಪುನಂಚಿನ ಪುಗರ್ತೆನ ಪಡೆಯನಂಚಿನ ತುಳುನಾಡ ರಂಗಬುಳ್ಳಿ ನಮ್ಮ ರವಿ ರಾಮಕುಂಜ ನಮ್ಮೊಟ್ಟಿಗೂ ಉಲ್ಲೇರು ಆರಡ ಇನಿ ಸೀಮಾ ಮ್ಯಾಚಿಂಗ್ ಸೆಂಟರ್ನ ಉದಿಪನ ಮಲ್ತನ ಈ ಶುಭ ಗಳಿಗೆಡು ಈ ಸೀಮಾ ಸೆಂಟರ್ಗೆ ಇರು ಶುಭ ಹಾರೈಕೆ ಮಲ್ಪೊಡು ಪನಪಿನ ವಿನಂತಿ. ಹಾಯ್ ಮಾಂತ್ರಿಗಳು ನಮಸ್ಕಾರ. ಯಾನು ಕುಡ್ಲಕುಸಲ್ ರವಿ ರಾಮಕುಂಜ ಬಂದಲೆ ಯಾನೈತೆ ಇನ್ನು ಪುತ್ತೂರದ ನಮ್ಮ ಪುತ್ತೂರು ಸೆಂಟರ್ ಇಪ್ಪನಂಚಿನ ಸೀಮಾ ಮ್ಯಾಚಿಂಗ್ ಸೆಂಟರ್ಗೆ ಹೋಯ್ದೆ. ನನಗೆ ಅತಿಥಿ ಅದರಲ್ಲಿ ಎತ್ತಿದ್ರು
ಮಸ್ತ್ ಖುಷಿ ಆವೊಂದುಂಡು ದಾಯೆ ನಮ್ಮ ಕೆಲವು ಬೇತೆ ಬೇತೆ ಟೈಪ್ದ ಡ್ರೆಸ್ಸುಲ್ಲ ಬೇತೆ ಬೇತೆ ಐಟಮ್ಸ್ ಉಂಡು ನಮ್ಮ ಪುತ್ತೂರು ಒಂಜಿ ವೇಳೆ ದಿಕ್ಕದ ನಿಕ್ಲೆಗ್ ಮಸ್ತ್ ಚೀಪ್ ರೇಟ್ಲ ಕೊರೊಂದುಲ್ಲೆರ್ ಮಾಂತೆರ್ಲವರ ಪುತ್ತೂರು ಮಾತ್ರ ಪುತ್ತೂರದ ಆಸ್ಪಾಸ್ ದಕ್ಲು ಪೂರ ಹೆಚ್ಚಿನ ಸಂಖ್ಯೆಡ್ ಈ ಶಾಪ್ ಕೊರ ಬಲೆ ಭೇಟಿ ಕೊರ್ಲೆ ನಿಕ್ಲೆ ಬೋರ್ಡನ್ನು ಪರ್ಚೇಸ್ ಮಲ್ತನ್ಲಿಕ್ಕೆ ಏನೊಂದಿಲ್ಲ ಅವೆಲ್ಲ ಕಡೆ ಮುಲ್ಪದ ಮಾಲಕೆರೆ ಗೌಡ ಅತನಂದ ಕಾರ್ಯಕರ್ತರ ನಕ್ಲೆ ಗೌಡ ಮಾಂತ್ರಿಗೆ ನಾನು ಆಲ್ ದಿ ಬೆಸ್ಟ್ ಮಾಡೋದಿಲ್ಲ ಈ ಸೀಮಾ ಮ್ಯಾಚಿಂಗ್ ಸೆಂಟರ್ ಪುತ್ತೂರು ಅತನ ಪಿದೈ ಊರುಡ್ಲೆ ಎಡ್ಡ ಪುಗರ್ತನ ಪಡೆಯೋಡು ಬಂದಕ್ಕೆ ಏನೋದಿಲ್ಲ ಮಾಂತ್ರಿಗಳ ಸೊಲ್ಮೇನು ಎಸ್ ಪುತ್ತೂರದ ಉದ್ಯಮ ಕ್ಷೇತ್ರದ ಬಗ್ಗೆ ಪನ್ಪುಂಡ ಪುತ್ತೂರದ ಉದ್ಯಮ ಕ್ಷೇತ್ರದ ಬಗ್ಗೆ ಪನ್ಪುಂದಿತ್ತನೈತೆ ಅಲ್ಪ 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 ಶಾಪು ಪೂರ ಕೆಲವುದಕ್ಲ ಪರಿಚಯ ಆಯ್ತಿಂದ ನಾನು ಆಡೆ ಓಪನ್ ಇಡೇ ಓಪನ್ ಒಂದೇ ಟೆನ್ಷನ್ ಇಪ್ಪು ಜನಕ್ಳಿಗೆ ಅಂಚಂದ ಬಣ್ಣತ್ತೆಯನ್ನು ನಿಕ್ಲು ಪುತ್ತೂರು ಬತ್ತನಕ್ಲು ವರ ಈ ಸೀಮಾ ಮ್ಯಾಚಿಂಗ್ ಸೆಂಟರ್ ಬರ ಮಾಂತರ್ಲ ಭೇಟಿ ಕೊರಲೆ ಮುಲ್ಪದ ಐಟಮ್ಸ್ನ ಪೂರ ಒಂಜಿ ತೂಲೆ ನಿಕ್ಲು ಬೋಡಿ ತಿಂದ ಪರ್ಚೇಸ್ ಮಲ್ಪಲೆ ಭಾರಿ ಚೀಪ್ ರೇಟ್ ಕೊರೊಂದಿಲ್ಲ ಪನ್ನೊಂದಿಲ್ಲ ಮಾಂತರಿಗಳ ಸೊಲ್ಲೆ ಎಸ್ ತುಳುನಾಡ ರಂಗಬೊಳ್ಳಿ ಪನ್ಪುನ ಪುದರ್ ಪೊಕ್ಕಡೆ ಬೈಜಿ ಆ ಪುಗರ್ತೆ ಬರಡುಂದು ಪಂಡ ಮೆಕ್ ಬೋಡೇನಾತ್ ಕೃಷಿ ಮಲ್ತುತ್ತೀರಿ ತುಳು ರಂಗಭೂಮಿಡೆ ಅವಡದ ಅವರ ಈ ತುಳು ರಂಗಭೂಮಿದ ಕಲಾವಿದರು ಪ್ರೇಕ್ಷಕ ಬಂದುಲ್ಲ ನಮ್ಮೊಟ್ಟಿಗೆ ಸೇರಿದರೆ ಅಕ್ಲೆನ ಖುಷಿಗೆ ಪನ್ಪುಂಡ ಒಂಜಿ ಡೈಲಾಗ್ ಕೇನುಜ ಏಯ್ ನೋಕಡಂದ್ರಲ್ಲ ಕನ್ನಡ ಇರ್ತಾರೆ ಕಬಾಬುಡ ಮೋನ ಪೇಡ್ ಚಮೋನಲ್ಲಿ ಡೈಲಾಗದೊಟ್ಟಿಗೂ ನಮ್ಮ ತುಳುನಾಡ ರಂಗಬೊಳ್ಳಿ ರವಿ ರಾಮಕುಂಜ ನಮಲ್ನ ತೆಲಿಪಯರು ಎದುರುಡಿತನಕಲ್ನ ತೆಲಿಪಯರು ಎಸ್ ಈ ಒಂಜಿ ಸಂಸ್ಥೆನ ಉದಿಪನ ಮಲ್ಪನ ಲೇಸಿಗೆ ಬತ್ತಿನ ರವಿ ರಾಮಕುಂಜ ಅಂಬೆರೆಗೆ ಸೊಲ್ಮೆಲು ಆತ್ಮೀಯರೇ ಪುತ್ತೂರಿನ ಉದ್ಯಮ ಕ್ಷೇತ್ರಕ್ಕೆ 15 ವರ್ಷದ ಅನುಭವದೊಂದಿಗೆ ಸೀಮಾ ಮ್ಯಾಚಿಂಗ್ ಸೆಂಟರ್ ಇವತ್ತು ಅರವಿಂದ ಬೋಳಾರವರಿಂದ ಲೋಕಾರ್ಪಣೆಗೊಂಡು ಇದೀಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಯುತ ಪ್ರವೀಣ್ ಕುಮಾರ್ ನಿರ್ದೇಶಕರು ಶ್ರೀಯುತ ಪ್ರವೀಣ್ ಕುಮಾರ್ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು ಜಿಲ್ಲೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಸೀಮಾ ಮ್ಯಾಚಿಂಗ್ ಸೆಂಟರ್ ಬಗ್ಗೆ ನೀವು ಶುಭ ಹಾರೈಸುವುದಾದರೆ? ವಿಶೇಷವಾಗಿ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತೊಬ್ಬಳು ಹೆಣ್ಮಗಳು ಪುತ್ತೂರಿನ ಈ ಒಂದು ದೊಡ್ಡ ಕ್ಷೇತ್ರದಲ್ಲಿ ಸೀಮಾ ಮ್ಯಾಚಿಂಗ್ ಸೆಂಟರ್ ಅನ್ನತಕ್ಕಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡೋದಂದರೆ ಇದು ಎಲ್ಲ ಹೆಣ್ಮಕ್ಳಿಗೆ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಕೊಟ್ಟ ಹಾಗೆ ಆಗ್ತದೆ. ಅಂದರೆ ಪುತ್ತೂರಂದ ಕೂಡಲೇ ನಮಗೆ ವಿಶೇಷವಾಗಿ ಅನಿಸುವಂಥ ದೊಡ್ಡ ಇದೊಂದು ಕ್ಷೇತ್ರ ಇದು. ಇಲ್ಲಿ ಅನೇಕ ಉದ್ಯಮಗಳು ತಲೆ ಎತ್ತಿದೆ. ಅನೇಕ ಉದ್ಯಮಗಳಿಂದ ಅನೇಕ ಜನರು ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತು ಕೂಡ ಸೀಮಾ ಕೂಡ ಒಂದು ಒಳ್ಳೆಯ ಮ್ಯಾಚಿಂಗ್ ಸೆಂಟ್ರಲ್ಲಿ ಹಾಕಿದ್ದಾರೆ. ನೋಡೋ ಭಾಳ ಸಂತೋಷ ಆಗ್ತಿದೆ. ಬೇರೆ ಬೇರೆ ಕಲರ್ಫುಲ್ಲಾದ ಬಟ್ಟೆಗಳನ್ನು ಹಾಕಿದ್ದಾರೆ. ಒಂದಷ್ಟು 15 ವರ್ಷದ ಅನುಭವ ಕೂಡ ಅವರಿಗಿದೆ. 15 ವರ್ಷದ ಅನುಭವದಲ್ಲಿ ಇವತ್ತು ಅವರು ಬಹಳ ಶಕ್ತಿಯುತವಾಗಿ ಒಂದು ಮ್ಯಾಚಿಂಗ್ ಸೆಂಟರ್ನ ಇಲ್ಲಿ ಪ್ರಾರಂಭಿಸಿದ್ದಾರೆ. ವಿಶೇಷವಾಗಿ ಈ ಪುತ್ತೂರಿನ ಜನತೆ, ಹೊರ ತಾಲೂಕಿನ ಜನತೆ, ಜಿಲ್ಲೆಯ ಜನತೆ ಒಂದು ಸಲ ಬಂದಾಗ ಇಲ್ಲಿಗೆ ಬಂದು ನೋಡಿ ಸಂತೋಷಪಟ್ಟವರಿಗೆ ಕೈ ತುಂಬ ಅವರಿಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ನಾನು ವಿಶೇಷವಾಗಿ ಅವರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎಸ್, ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೂಡ ಸ್ವಉದ್ಯೋಗಕ್ಕೆ ವಿಶೇಷ ಒತ್ತನ್ನು ನೀಡಿ ಇವತ್ತು ಹೊಸ ಉದ್ಯಮವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಉದ್ಯಮಿಗಳನ್ನು ಸೃಷ್ಟಿಸುವಂಥ ಕಾರ್ಯ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಮಾತುಗಳಲ್ಲಿ ಹೇಳುವುದಾದರೆ? ವಿಶೇಷವಾಗಿ ಸ್ವಸಹಾಯ ಸಂಘದ ಮುಖೇನ ಕಳೆದ 42 ವರ್ಷಗಳಿಂದ ಪರಮಪೂಜ್ಯ ಧರ್ಮಾಧಿಕಾರಿ ಹೆಗ್ಗಡೆಯವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು, ಅತ್ಯಂತ ದುರ್ಬಲ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ವಿಶೇಷವಾಗಿ ಅವರ ಸಬಲೀಕರಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸ್ವಸಹಾಯ ಸಂಘದ ಮುಖೇನ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ನಮ್ಮ ಮಹಿಳೆಯರು 4 ಗೋಡೆಯ ಒಳಗೆ ಮಧ್ಯ ಇದ್ಕೊಂಡು ಏನು ನನಗೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಒಂದು ಭಾವನೆ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಸಹಾಯ ಸಂಘ ಅನ್ನತಕ್ಕಂಥ ಹೊಸ ಪರಿಕಲ್ಪನೆ ಕೊಟ್ಟು ಅದರ ಮುಖಾಂತರ ಮಹಿಳೆಯರು ಒಂದು ಸ್ಟೆಪ್ ಮುಂದೆ ಬಂದು ತಾನು ಕೂಡ ಸ್ವಉದ್ಯೋಗ ಮಾಡ್ಬೋದು, ಸಮಾಜದಲ್ಲಿ ಬದುಕಬಹುದು, ಒಳ್ಳೆಯ ವ್ಯಕ್ತಿಯಾಗಿ ಬದುಕಲು ಸಾಧ್ಯ ಇದೆ ಅನ್ನತಕ್ಕಂಥ ಒಂದು ಕಲ್ಪನೆಯನ್ನು ಸ್ವಸಹಾಯ ಸಂಘದ ಮುಖ ಸಿಕ್ಕಿದೆ. ಇವತ್ತು ವಿಶೇಷವಾಗಿ ಸೀಮನ ಬಗ್ಗೆ ಹೇಳೋದಾದರೆ ಅವರು ನಮ್ಮಲ್ಲಿ ಸಿಡ್ಬಿ ಪ್ರಯಾಸ ಅಂತ ಒಂದು ಯೋಜನೆ ಇದೆ. ಅದು ಸ್ವಉದ್ಯೋಗ ಮಾಡಲಿಕ್ಕೆ ವಿಶೇಷವಾಗಿ ಸಿಡ್ಬಿ ಬ್ಯಾಂಕಿಂದ ಕೊಡ್ತಕ್ಕಂಥ ಒಂದು ಸಾಲ ಸೌಲಭ್ಯ. ಇದನ್ನು 5 ಲಕ್ಷ ಸಾಲ ಪಡ್ಕೊಂಡು ಅವರು 7.5 ಲಕ್ಷ ಮೀಸಲನ್ನು ಖರೀದಿ ಮಾಡೋದನ್ನು ಹೇಳಿದ್ರು ಬರುವಾಗ ಆಫೀಸಿಗೆ. ಭಾಳ ಸಂತೋಷ ಆಗ್ತಿದ್ದ. ಎಷ್ಟೋ ಹೆಣ್ಮಕ್ಳಿಗೆ ಹೊಸ ಶಕ್ತಿ ಸ್ವಸಹಾಯ ಸಂಘದ ಮುಖೇನ ಸಿಕ್ಕಿದೆ. ಎಷ್ಟೋ ಹೆಣ್ಮಕ್ಳು ಸ್ವಉದ್ಯೋಗ ಮಾಡ್ತಿದ್ದಾರೆ, ತನ್ನ ಬದುಕನ್ನು ಸ್ವಸಹಾಯ ಸಂಘದ ಮುಖೇನ ಕಟ್ತಾ ಇದ್ದಾರೆ. ಇದು ಪೂಜ್ಯರ ಕನಸು ಕೂಡ. ಕೇವಲ ಮಹಿಳೆ ಮೇಲೆ ಆಗಿರಬಾರ್ದು, ಅವರು ಸಬಲೀಕರಣ ಆಗಬೇಕು, ಹೊಸ ಬದುಕನ್ನು ಕಟ್ಕೊಳ್ಬೇಕಂತ ಕಲ್ಪನೆಯ ಒಂದು ರೂವಾರಿಯ ಸ್ವಸಹಾಯ ಸಂಘ. ಎಸ್, ಉದ್ಯೋಗವನ್ನ ಹುಡುಕಬಾರದು, ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇಂತಹ ಉದ್ಯಮಿಗಳನ್ನ ಸೃಷ್ಟಿಸುವುದಕ್ಕೂ ಕೂಡ ಬಂಡವಾಳವನ್ನ ಒದಗಿಸುವಂತ ಹೊಸ ಸ್ಕೀಮನ್ನು ಕೂಡ ಪರಿಚಯಿಸಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಪ್ರವೀಣ್ ಕುಮಾರ್ ನಿರ್ದೇಶಕರಿಗೆ ಕೃತಜ್ಞತೆಗಳು. ಪುತ್ತೂರಿನಲ್ಲಿ ಇವತ್ತು ಪ್ರಾರಂಭಗೊಂಡಿರುವಂಥ ಸೀಮಾ ಮ್ಯಾಚಿಂಗ್ ಸೆಂಟರ್ ಎನ್ನುವಂಥ ಒಂದು ವಿನೂತನವಾದ, ವಿಭಿನ್ನವಾದ, ಮಹಿಳೆಯರಿಗೆ
ಅವರ ಉಡುಪು ತೊಡುಪುಗಳಿಗೆ ಪೂರಕವಾಗುವಂಥ ಒಂದು ಶಾಪು ಉದ್ಘಾಟನೆಗೊಂಡಿದೆ. ಈ ಅಂಗಡಿಗೆ ನಾನು ಇವತ್ತು ಅತಿಥಿಯಾಗಿ ಬರಬೇಕಾಗಿತ್ತು. ನಂತರ ಬಂದು ಭೇಟಿ ನೀಡಿ ಎಲ್ಲವನ್ನು ಒಮ್ಮೆ ವೀಕ್ಷಿಸಿ ಭಾಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನಾವೆಲ್ಲ ಗಮನಿಸಿದ್ದೇವೆ. ವಿಶೇಷವಾಗಿ ಈಗಿನ ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರು ಮತ್ತು ಎಲ್ಲರೂ ವಿಭಿನ್ನವಾದ ಉಡುಪುಗಳನ್ನು ತೊಡುವಂಥದ್ದು ಒಂದು ಪದ್ಧತಿಯಾಗಿದೆ. ಅದರಲ್ಲಿ ಇಂದಿನ ಕಾಲದಲ್ಲಿ ನಾವು ಒಂದು ಬಟ್ಟೆ ಅಂಗಡಿಗೆ ಹೋದರೆ ಅವರಿಗೆ ಬೇಕಾದಂಥ ಚೂಡಿದಾರ್ ಇರ್ಬೋದು ಅಥವಾ ಲೆಹಂಗಾ ಇರ್ಬೋದು, ಬೇರೆ ಬೇರೆ ಡ್ರೆಸ್ಸುಗಳು ರೆಡಿಮೇಡ್ ಸಿಗ್ತಾ ಇತ್ತು. ಅದರಲ್ಲಿ ಖುಷಿ ಪಡ್ತಾಯಿದ್ರು. ಆದರೆ ಈಗ ಇನ್ನಷ್ಟು ಬೆಳೆದಿದೆ. ಒಂದು ಕಡೆ ಸಿನಿಮಾ ಪ್ರಪಂಚ, ನಾಟಕ ಪ್ರಪಂಚ ಮತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಬಂದಂಥ ವಿನ್ಯಾಸಗಳು ಇವತ್ತು ಸಾಧಾರಣವಾದ ಪೇಟೆ ಪಟ್ಟಣಗಳಿಗೂ ಇವತ್ತು ಪುತ್ತೂರಿಗೂ ಸಹ ಬಂದಿದೆ. ಇವತ್ತು ಸೀಮಾ ಅವರಲ್ಲಿ ನಾನು ಮಾತಾಡಿದೆ. ಅವರು ಈ ಒಂದು ಫೀಲ್ಡಿನಲ್ಲಿ ಭಾಳ ಅನುಭವಿ ಇರುವಂಥವರು. ಈಗಾಗಲೇ ಭಾಳಷ್ಟು ಗ್ರಾಹಕರು ಅವರಿಂದ ಈ ಮೊದಲು ಸೇವೆಯನ್ನು ಪಡ್ಕೊಂಡು ಭಾಳ ಸಂತೃಪ್ತಿಯನ್ನು ಪಡೆದವರು. ಅದೇ ರೀತಿ ಇವತ್ತು ಪುತ್ತೂರಿನ ಪೇಟೆಯ ಹೃದಯ ಭಾಗದಲ್ಲಿ, ಇವತ್ತು ಅರುಣ ಚಿತ್ರಮಂದಿರದ ಎದುರು ಭಾಗದಲ್ಲಿ ಇವತ್ತು ಕಣ್ಣನ್ಸ್ ಕಾಂಪ್ಲೆಕ್ಸ್ ಎಲ್ರಿಗೂ ಪರಿಚಯ ಇರುವಂಥ ಒಂದು ಪ್ರದೇಶ, ಎಲ್ರಿಗೂ ಅನುಕೂಲ ಬಂದು ಹೋಗುವಂಥ ಅನುಕೂಲ ಇರುವಂಥ ಪ್ರದೇಶ. ಇಲ್ಲಿ ಸೀಮಾ ಮ್ಯಾಚಿಂಗ್ ಸೆಂಟರ್ ಎನ್ನುವಂಥ ಒಂದು ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಅವರ ವಿಶೇಷ ವಿನ್ಯಾಸದ ಎಲ್ಲ ವಸ್ತ್ರಗಳನ್ನು ಇಲ್ಲಿ ತಯಾರಿಸಿ ಕೊಡುವಂಥ ವ್ಯವಸ್ಥೆ ನಿರ್ಮಾಣಗೊಂಡಿದೆ. ಭಾಳ ಎಲ್ಲರೂ ಒಮ್ಮೆ ಭೇಟಿ ಕೊಡಬೇಕಾದಂಥ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಭೇಟಿ ಕೊಟ್ಟು ನಿಮಗೆ ಯಾವ ರೀತಿಯ ಯಾವ ವಿನ್ಯಾಸದ, ನಾನು ಕೇಳಿದೆ ಕೆಲವೊಂದು ಐಟಮ್ಸ್ಗಳು ಸುಮಾರು 500ಕ್ಕೂ ಮಿಕ್ಕಿ ಐಟಮ್ಸ್ಗಳಿದೆ ಮತ್ತು ಬೇರೆ ಬೇರೆ ಪ್ರದೇಶದಿಂದ ನಮಗೆ ಇನ್ನು ಇವತ್ತು ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು ಅಥವಾ ಬೆಂಗಳೂರಲ್ಲಿ ಸಿಗುವಂಥ ವಸ್ತುಗಳೆಲ್ಲ ಪುತ್ತೂರಲ್ಲಿ ಮಿತ ವ್ಯಾಹದಲ್ಲಿ, ಯಾಕಂತೇಳಿದರೆ ನಾವು ದೂರಕ್ಕೆ ಹೋದಾಗ ನಾವು ಕೇಳಿದಷ್ಟು ದರ ಕೊಡ್ತೇವೆ. ಆದರೆ ಇಲ್ಲಿ ಆಗುವಾಗ ನಾವು ಸ್ವಲ್ಪ ವಿಮರ್ಶೆ ಮಾಡಿಕೊಳ್ತೇವೆ ಎಷ್ಟಿದೆ ಅಂಥೇಳಿ. ಆದರೆ ನಾನು ಕೇಳಿದ ಪ್ರಕಾರ ತುಂಬ ದರವೂ ಇಲ್ಲ. ಒಂದು ಮಿನಿಮಮ್ ರೇಟಲ್ಲಿ ಪುತ್ತೂರಿನ ಆಸುಪಾಸಿನ ಜನರಿಗೆ ಮತ್ತು ಈ ಭಾಗದ ಎಲ್ರಿಗೂ ಇದು ಅನುಕೂಲಕರವಾದಂಥ ಒಂದು ಮಿತವ್ಯಯದಲ್ಲಿ, ಅಂದರೆ ಹೆಚ್ಚು ನಿಗದಿ ಮಾಡೋದು. ಯಾಕಂದರೆ ಪೇಟೆಯಲ್ಲಿ ಆದರೆ ನಾವು ಕೇಳಿದಷ್ಟು ಕೊಡ್ತೇವೆ, ಆದರೆ ಇಲ್ಲಿ ಕೊಡುವಾಗ ಸ್ವಲ್ಪ ಆಲೋಚನೆ ಮಾಡ್ತಾರೆ ಇದು ಎಷ್ಟು ಕಡಿಮೆನಾ ಅಂಥೇಳಿ. ಆದರೆ ಒಂದು ಒಳ್ಳೆಯ ಪ್ರೈಸಿಗೆ ಇವತ್ತು ಒಳ್ಳೆಯ ಐಟಮ್ಸ್ಗಳು ಈ ಒಂದು ಮಳಿಗೆಯಲ್ಲಿ ನಾವು ಎಲ್ಲ ಗುರುತಿಸಿ ಈ ಒಂದು ಸಂಸ್ಥೆ ಉಜ್ವಲವಾಗಿ ಬೆಳೀಲಿ. ಎಲ್ಲರೂ ಮಹಿಳೆಯರು ಹೆಚ್ಚೆಚ್ಚಾಗಿ ನಿಮ್ಮ ಮದುವೆ ಸಮಾರಂಭಗಳು ಅಥವಾ ಹುಟ್ಟುಹಬ್ಬ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಒಮ್ಮೆ ಸೀಮಾ ಮ್ಯಾಚಿಂಗ್ ಸೆಂಟರಿಗೆ ಭೇಟಿ ಕೊಡಿ. ನಿಮಗೇನು ಬೇಕು ಅದನ್ನು ನಿಮ್ಮ ಯಾವ ಅಭಿರುಚಿ ಇದೆ ಅದಕ್ಕೆ ತಕ್ಕಂತೆ ಸೀಮಾ ಅವರವರು ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳುವ ವಿಶ್ವಾಸ ಇದೆ. ಅವ್ರದ್ದು ಈ ಮೊದಲೇ ಪುತ್ತೂರಿನಲ್ಲಿ ವ್ಯಾಪಾರ ಪ್ರಾರಂಭಿಸಿ ಅದರಲ್ಲಿ ಅನುಭವ ಇರುವ ಕಾರಣ ಇಲ್ಲಿ ಮತ್ತಷ್ಟು ಬೆಳವಣಿಗೆ ಆಗ್ತದೆ ಅಂತ ಹೇಳುವ ವಿಶ್ವಾಸ ಇದೆ. ಏನೇ ಇದ್ದರೂ ಒಮ್ಮೆ ಗ್ರಾಹಕರು ಈ ಒಂದು ಮಳಿಗೆಗೆ ಭೇಟಿ ಕೊಟ್ಟು ಇವರಿಗೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಿ, ಈ ಸಂಸ್ಥೆ ಉಜ್ವಲವಾಗಿ ಬೆಳೀಲಿ ಅಂತೇಳಿ ಅವರಿಗೆ ವಿಶೇಷವಾಗಿ ಶುಭವನ್ನು ಹಾರೈಸ್ತಾ ಇದೆ. ಪುತ್ತೂರಿನ ಉದ್ಯಮ ಕ್ಷೇತ್ರಕ್ಕೆ ಹೊಸತೊಂದು ಸಂಸ್ಥೆಯ ಸೇರ್ಪಡೆ, 15 ವರ್ಷದ ಉದ್ಯಮ ಕ್ಷೇತ್ರದ ಅನುಭವದೊಂದಿಗೆ ಇವತ್ತು ಸೀಮಾ ಮ್ಯಾಚಿಂಗ್ ಸೆಂಟರ್ ಅನ್ನುವಂಥ ಸಂಸ್ಥೆಯನ್ನು ಮಾಲಕಿ ಸೀಮಾ ಅವರ ನೇತೃತ್ವದಲ್ಲಿ ಅರವಿಂದ ಬೋಳಾರವರು ಉದ್ಘಾಟನೆಯನ್ನು ಮಾಡಿಕೊಂಡು ಇದೀಗ ಸಂಸ್ಥೆಯ ಮಾಲಕಿ ಮತ್ತು ಪಾಲುದಾರರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಆ ಮಾಲಕಿ ಸೀಮಾ ಅವರು ಮುಂದಕ್ಕೆ ಯಾವುದೆಲ್ಲ ಐಟಮ್ಗಳು ಈ ಸಂಸ್ಥೆಯಲ್ಲಿದೆ, ಗ್ರಾಹಕರಿಗೆ ಏನೆಲ್ಲ ಈ ಸಂಸ್ಥೆಯಿಂದ ದೊರೆಯುತ್ತದೆ ಅನ್ನೋದರ ಬಗ್ಗೆ ಮಾತನಾಡುತ್ತಾರೆ. ಅದರ ಜೊತೆಗೆ ಇದರ ಪಾಲುದಾರರಾಗಿರುವ ಶ್ರೀ ಮೊಹಮ್ಮದ್ ಪಾಯಿಸ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಬಹುಶಃ ಪುತ್ತೂರಿನ ಜನತೆಗೆ ಸ್ನೇಕ್ ಪಾಯಿಸ್ ಅಂತೇಳಿದರೆ ಭಾಳ ಬೇಗ ಅರ್ಥ ಆಗತ್ತೆ ಅಂತ ಅಂದ್ಕೊಳ್ಳುತ್ತಾ ಸ್ನೇಕ್ ಪಾಯಿಸ್ ಅವರನ್ನು ಕೂಡ ಸ್ವಾಗತಿಸ್ತಾ ಈ ಸಂಸ್ಥೆಯಲ್ಲಿ ಏನೆಲ್ಲ ವಸ್ತುಗಳು ಗ್ರಾಹಕರಿಗೆ ಸಿಗತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅನ್ನುವ ವಿನಂತಿ ನಮ್ಮ ಸ್ನೇಕ್ ಪಾಯಿಸ್ ಇವರಲ್ಲಿ. ನಮ್ಮದು ಸೀಮಾ ಅಂತೇಳಿದರೆ ಈಗ ಇದು ಸೀಮಾ ಮ್ಯಾಚಿಂಗ್ ಸೆಂಟರಲ್ಲಿ 2ನೇ ಶಾಪ್ ಇದು. ಆ್ಯಕ್ಚುಲಿ ನಮ್ಮದು ವೆಲ್ಲ ಬ್ಯೂಟಿ ಪಾರ್ಲರ್ ಆ್ಯಂಡ್ ಲೇಡೀಸ್ ಟೈಲರ್ ಅಂತೇಳಿ ಉಂಟು ಕೋರ್ಟ್ ರೋಡಲ್ಲಿ. ಅಲ್ಲಿ 15 ವರ್ಷದಿಂದ ಆಗ್ತಾ ಉಂಟು. ಅಲ್ಲಿ ಎಂಬ್ರಾಯ್ಡರಿ ಮೆಷಿನ್ ಉಂಟು ಮತ್ತು ಬ್ಯೂಟಿ ಪಾರ್ಲರ್, ಟೈಲರಿಂಗ್. ಈಗ ಹೊಸದಾಗಿ ಇಲ್ಲಿ ಮ್ಯಾಚಿಂಗ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ಟೈಲರಿಂಗ್ ಮೆಟೀರಿಯಲ್ ಮತ್ತು ಇದು ನೆಟ್ಟೆಡ್ ಫ್ಯಾಬ್ರಿಕ್ಸ್ ಎಲ್ಲ, ಇದೆಲ್ಲ ನೆಟ್ಟೆಡ್, ಇದೆಲ್ಲ ಗೌನಿಗೆ ಆಗುವಂಥದ್ದು ಮತ್ತು ಚೂಡಿದಾರಿಗೆಲ್ಲ ಸ್ಟಿಚ್ ಮಾಡ್ತಾರೆ. ಇದನ್ನು ನೆಟ್ಟೆಡ್ ಇದು. ಆಮೇಲೆ ಇದಕ್ಕೆ ನೆಟ್ಟೆಡಿಗೆ ಇದು ಸ್ಯಾಟಿನ್ ಅಂತೇಳಿ ಬರ್ತದೆ. ಇದು ಸ್ಯಾಟಿನ್ ಮೆಟೀರಿಯಲ್. ಇದು ಇದರೊಳಗೆ ಇಟ್ಟು ಸ್ಟಿಚ್ ಮಾಡುವಂಥದ್ದು. ಇದು ನೆಟ್ಟೆಡಲ್ಲಿ ಸ್ವಲ್ಪ ಗ್ರ್ಯಾಂಡ್ ಐಟಮ್. ಇದು ಲೆಹೆಂಗಾಕ್ಕೆ ಹೋಗ್ತದೆ ಇದು ಹೆಚ್ಚಾಗಿ.
ಲೆಹೆಂಗಾ ಸ್ಟಿಚ್ ಮಾಡಲಿಕ್ಕೆ. ಇದರಲ್ಲಿ ಕಲರ್ಸ್ ಇದೆ, ಒಂದೇ ಡಿಸೈನಲ್ಲಿ 3-4 ಕಲರ್ಸ್ ಇರ್ತದೆ ನಮ್ಮ ಹತ್ರ. ಆಮೇಲೆ ಇದು ಟಿಶ್ಯೂ ಮೆಟೀರಿಯಲ್ ಅಂತೇಳಿ ಹೆಚ್ಚಾಗಿ ಚೂಡಿದಾರಿಗೆ ಅಥವಾ ಮಕ್ಕಳ ಡ್ರೆಸ್ಸಿಗೆಲ್ಲ ಯೂಸ್ ಮಾಡ್ತದೆ. ಇದು ಜಾರ್ಜೆಟ್ ಮೆಟೀರಿಯಲ್ ಅಂತೇಳಿ. ಮತ್ತು ನಮ್ಮ ಹತ್ರ ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ಹಾಕಿದ್ದೇವೆ. ಬ್ಲೌಸ್ ಪೀಸ್ ಉಂಟು, ಶಾಲು ಮತ್ತು ಸಾರಿ ಮತ್ತು ಲೇಸ್ ಇದೆ, ಬ್ಲೌಸಿಗೆಲ್ಲ ಸ್ಟಿಚ್ ಮಾಡ್ತಾರೆ ಡಿಸೈನಿಗೆ. ಆಮೇಲೆ ಚೂಡಿದಾರು ಕೂಡ ಇದೆ. ಇದೆಲ್ಲ ಹುಕ್ಸು ಮತ್ತು ಅದಕ್ಕೆ ಯೂಸ್ ಆಗುವಂಥ ಸ್ಟೋನ್ಸ್ ಎಲ್ಲ ಇದೆಲ್ಲ ಲೇಸ್. ಇದು ಬ್ಲೌಸಿಗೆ ಮತ್ತು ಚೂಡಿದಾರಕ್ಕೆಲ್ಲ ಯೂಸ್ ಆಗುವಂಥದ್ದು ಇದೆಲ್ಲ. ಇದು ಥ್ರೆಡ್ಸ್. ಇದರಲ್ಲಿ ಹೆಚ್ಚಾಗಿ ಒಂದು 500 ಕಲರ್ ಬರ್ತದೆ. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ ಉಂಟು. ಇಲ್ಲಿ ಡಿಸ್ಪ್ಲೇಗೆ ಇಷ್ಟೇ ಹಾಕಿದ್ದೇವೆ, ಬಾಕಿ ಎಲ್ಲ ಒಳಗಿರ್ತದೆ ನಮ್ಮದು. ಬಂದರೆ ಎಲ್ಲ ಕಲರ್ ನಮ್ಮ ಹತ್ರ ಆಲ್ಮೋಸ್ಟ್ ಸಿಗ್ತದೆ ಎಲ್ಲ ಇಲ್ಲಿ. ಇದು ಸಾರಿ ಫಾಲ್ಸ್. ಇದು ಸಾರಿಗೆ ಯೂಸ್ ಮಾಡುವಂಥ ಫಾಲ್ಸ್. ಇದು ಟೈಲರ್ಸ್ ಎಲ್ಲ ತುಂಬ ಇಲ್ಲಿ ತಗೊಳ್ತಾರೆ. ನಮ್ಮ ಹತ್ರ ಬಂದರೆ ಚೀಪ್ ರೇಟಲ್ಲಿ ಸಿಗ್ತದೆ ಇಲ್ಲಿ. ಬನ್ನಿ, ಸಾರಿ ಫಾಲ್ಸ್ ಇದೆಲ್ಲ. ಇದು ಲೈನಿಂಗ್, ಚೂಡಿದಾರ್ ಒಳಗಿಡುವಂಥ ಲೈನಿಂಗ್. ಇದರಲ್ಲಿ ಕೂಡ 500+ ಕಲರ್ಸ್ ಇದೆ ನಮ್ಮ ಹತ್ರ. ಇದು ಆಲ್ರೆಡಿ ಡಿಸ್ಪ್ಲೇಗೆ ಇಷ್ಟು ಕಲರ್ ಹಾಕಿದ್ದೇವೆ, 500+ ಕಲರ್ಸ್ ಇದೆ ಇದರಲ್ಲಿ. ಇದು ಕೂಡ ಬ್ಲೌಸ್ ಪೀಸ್ ಇದೆಲ್ಲ. ಇದು ಟಿಶ್ಯೂ ಮೆಟೀರಿಯಲ್. ಇದು ಜಿಪ್ಸ್ ಮತ್ತು ಸ್ಟೋನ್ಸ್ ಎಲ್ಲ ನಮ್ಮ ಹತ್ರ ಇದೆ. ಇಲ್ಲಿ ಉಲ್ಲನ್ ಥ್ರೆಡ್ಸು ಇದೆಲ್ಲ ಹೆಚ್ಚಾಗಿ ಜಿಪ್ಸ್. ಇದೆಲ್ಲ ಉಲ್ಲನ್ ಥ್ರೆಡ್ಸ್ ಎಲ್ಲ ಆಲ್ಮೋಸ್ಟ್ ಟೈಲರಿಂಗ್ ಮೆಟೀರಿಯಲ್ ಎಲ್ಲ ನಮ್ಮ ಹತ್ರ ಇಲ್ಲಿ ರೆಡಿ ಇದೆ. ಇಲ್ಲಿ ನಮ್ಮದು 15 ವರ್ಷದಿಂದ ವೆಲ್ಲಾ ಬ್ಯೂಟಿ ಪಾರ್ಲರ್ ಆ್ಯಂಡ್ ಲೇಡೀಸ್ ಟೈಲರ್ ಅಂತೇಳಿ ಕೋರ್ಟ್ ರೋಡಲ್ಲಿ ಇತ್ತು. ಅದರಲ್ಲಿ ಕಳೆದ 2.5 ವರ್ಷದ ಹಿಂದೆ ಎಂಬ್ರಾಯ್ಡರಿ ಮೆಷಿನ್ ಹಾಕಿದ್ದೇವೆ. ಅದರಲ್ಲಿ ನೀವು ಹೇಳಿದ ಡಿಸೈನ್, ನೀವು ಯಾವ ಡಿಸೈನ್ ನಮಗೆ ಫೋಟೋ ಕಳಿಸ್ತೀರಿ ಆ ಡಿಸೈನ್ ಮಾಡ್ತೇವೆ. ಮತ್ತು ಇಲ್ಲಿ ಆರಿ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ಎಂಬ್ರಾಯ್ಡರಿಯಲ್ಲಿ ಹ್ಯಾಂಡ್ ವರ್ಕಲ್ಲಿ ನಿಮಗೆ ನೀವು ಹೇಳ್ತೀರಿ ಆ ಡಿಸೈನ್, ಸಿಂಪಲ್ ಆಗಿರಲಿ, ಗ್ರ್ಯಾಂಡ್ ಇರಲಿ, ಆದಷ್ಟು ಚೀಪ್ ರೇಟಲ್ಲಿ ಮಾಡಿಕೊಡ್ಲಿಕ್ಕೆ ನಾವು ಟ್ರೈ ಮಾಡ್ತಿದ್ದೇವೆ ಇಲ್ಲಿ. ಮತ್ತು ಲೆಹೆಂಗಾ, ಈಗ ಹೆಚ್ಚಾಗಿ ಮದುವೆಗೆ ನೋಡಬೇಕಾದ್ರೆ ಲೆಹೆಂಗಾ ಇರ್ತದೆ ಎಲ್ಲರ ಹತ್ರ. ಆ ಲೆಹೆಂಗಾ ಕೂಡ ಇಲ್ಲಿ ಸ್ಟಿಚ್ ಮಾಡ್ತೇವೆ. ಬ್ಲೌಸ್ ಕೂಡ ಅಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದು ಇವಳೇ. ನೀವು ಬೇಕಾದ ಡಿಸೈನ್ ಹೇಳಿ, ಇವಳು ಸ್ಟಿಚ್ ಮಾಡಿ ಕೊಡ್ತಾಳೆ ಅಲ್ಲಿ. ಮತ್ತು ಚೂಡಿದಾರ್, ಹೆಚ್ಚಾಗಿ ಚೂಡಿದಾರೆಲ್ಲ ನಮ್ಮ ಹತ್ರ ಮೆಟೀರಿಯಲ್ ಇಲ್ಲೇ ಸಿಗ್ತದೆ, ಸ್ಟಿಚ್ ಕೂಡ ಇಲ್ಲೇ ಮಾಡ್ತೇವೆ ನಾವು. ಆಮೇಲೆ ಲೆಹೆಂಗಾ, ಗೌನ್ಸು ಅದೆಲ್ಲ ಇಲ್ಲೇ ಸ್ಟಿಚ್ ಮಾಡಿ ಕೊಡ್ತೇವೆ ನಾವು. ಟೈಮಿಂಗ್ಸ್ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇಲ್ಲಿ ಓಪನ್ ಇರ್ತದೆ. ಗ್ರಾಹಕರು ಹೆಚ್ಚಾಗಿ ಸಹಕರಿಸಬೇಕು. ಇದಿಲ್ಲಿ ಅರುಣ ಟಾಕೀಸ ಎದುರುಗಡೆ ಸುಜಾತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂದಿದೆ. ಅದರ ಹಿಂದೆ ಕಣ್ಣನ್ಸ್ ಕಾಂಪ್ಲೆಕ್ಸ್ ಗ್ರೌಂಡ್ ಫ್ಲೋರಲ್ಲಿ ಇದೆ ನಮ್ಮ ಅಂಗಡಿ. ಸಂಸ್ಥೆಯ ಮಾಲಕರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರಿಗೆ ಸ್ನೇಕ್ ಪಾಯ್ಸ್ ಅವರು ಪಾಲುದಾರರು. ಶಾಲು ಹಾಕಿ ಹೂವನ್ನ ನೀಡಿ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ವಿನಂತಿ. ಸೀಮಾ ಮ್ಯಾಚಿಂಗ್ ಸೆಂಟರ್ ಅನ್ನುವಂಥ ನೂತನ ಸಂಸ್ಥೆ ಲೋಕಾರ್ಪಣೆಗೊಂಡು ಗ್ರಾಹಕರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಎಲ್ಲ ಸಿದ್ಧತೆಗಳೊಂದಿಗೆ ಇವತ್ತು ಲೋಕಾರ್ಪಣೆ ಆಗಿದೆ. ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದರ ಬಗ್ಗೆ ಪಾಯಿಸ್ ಅವರು ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದಾರೆ. ಇನ್ನು ಗ್ರಾಹಕರಿಗೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಸೌಲಭ್ಯವನ್ನು ಈ ಸಂಸ್ಥೆ ನೀಡುತ್ತಾ ಇದೆ. ಎಲ್ಲ ಗ್ರಾಹಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೀಮಾ ಮ್ಯಾಚಿಂಗ್ ಸೆಂಟರ್ ಈ ಸಂಸ್ಥೆಯನ್ನು ಬೆಳಗಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಸಂಸ್ಥೆಯ ಮಾಲಕಿ ಜೊತೆಗೆ ಪಾಲುದಾರರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇವೆ. ಕ್ಯಾಮರಾಮ್ಯಾನ್ ಅಶ್ವಥ್ ಜೊತೆ ಬಾಲಕೃಷ್ಣ ಪೊರ್ದಾಲ್, ಸುದ್ದಿ ನ್ಯೂಸ್, ಪುತ್ತೂರು.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ